ಸುದ್ದಿಗೊಂದು ಗುದ್ದು. ಪ್ರಾಯೋಜಕರು ಕೆಎಂಸಿ ಹಾಸ್ಪಿಟಲ್, ಸಹ ಪ್ರಾಯೋಜಕರು ಐಡಿಯಲ್ ಕೆಫೆ, ಅಮೃತ ವಿದ್ಯಾಲಯಂ, ರೋಹನ್ ಕಾರ್ಪೊರೇಷನ್. ವಿ4 ನ್ಯೂಸ್ನ ವಿಶೇಷ ಸುದ್ದಿಗೊಂದು ಗುದ್ದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪವನ್ ಕಾಜ್ಮಡ್ಕ. ಮೊದಲಿಗೆ ಬ್ರೇಕಿಂಗ್ ನ್ಯೂಸ್. ದೇಶದಲ್ಲಿ ನ್ಯಾಯಾಲಯದಿಂದ ಒಂದು ಮಹತ್ತರವಾದ ತೀರ್ಪು ಬಂದಿರುವಂತದ್ದು. 7 ವರ್ಷಗಳ ಬಳಿಕ ನಿರ್ಭಯಗೆ ಒಂದು ನ್ಯಾಯ ಸಿಕ್ಕಿರುವಂತದ್ದು. ಡೆಲ್ಲಿಯಲ್ಲಿ ನಡೆದಂತಹ ಅತ್ಯಾಚಾರ ವಿಚಾರಕ್ಕೆ 7 ವರ್ಷದ ಬಳಿಕ ಒಂದು ನ್ಯಾಯ ಸಿಕ್ಕಿರುವಂತಹ ವಿಚಾರ. 2020 ಉತ್ತಮವಾಗಿ ಆರಂಭವಾಗಿದೆ ಎನ್ನುವಂತಹ ಎಲ್ಲರೂ ಹೇಳುತ್ತಿರುವಂತಹ ವಿಚಾರ. ಸದ್ಯಕ್ಕೆ ನರರಾಕ್ಷಕರಿಗೆ ಒಂದು ಗಲ್ಲು ಶಿಕ್ಷೆ ಫಿಕ್ಸ್ ಮಾಡಿರುವಂತದ್ದು ಡೆಲ್ಲಿ ನ್ಯಾಯಾಲಯ. ಒಂದು ನಿರ್ಭಯ ಕೇಸ್ನ ತನಿಖೆ ನಡೀತಾ ಇತ್ತು. 7 ವರ್ಷಗಳ ಬಳಿಕ ನಿರ್ಭಯ ಒಂದು ಅತ್ಯಾಚಾರ ಪ್ರಕರಣಕ್ಕೆ ಒಂದು ಟ್ವಿಸ್ಟ್ ಸಿಕ್ಕಿರುವಂಥದ್ದು. 2012 ಡಿಸೆಂಬರ್ 16ರಂದು ನಡೆದಿದ್ದ ಗ್ಯಾಂಗ್ ರೇಪ್ ಬರೋಬ್ಬರಿ 7 ವರ್ಷಗಳ ಕಾಲ ಈ ಬಗ್ಗೆ ತನಿಖೆ ನಡೀತಾ ಇತ್ತು. 7 ವರ್ಷಗಳ ಕಾಲಗಳ ತನಿಖೆಯ ನಂತರ ಈಗ ದೇಶದಲ್ಲೆಡೆ ಒಂದು ತಲ್ಲಣವನ್ನು ಸೃಷ್ಟಿ ಮಾಡಿತ್ತು. ನ್ಯಾಯ ದೊರಕಿಸಬೇಕು ಎನ್ನುವ ನಿಟ್ಟಿನಲ್ಲಿ, ನ್ಯಾಯ ದೊರಕಬೇಕು ಎನ್ನುವ ನಿಟ್ಟಿನಲ್ಲಿ ದೇಶದೆಲ್ಲೆಡೆ ಒಂದು ಪ್ರತಿಭಟನೆ ನಡೆದಿರುವಂಥದ್ದು ಮತ್ತು ಈ ಬಗ್ಗೆ ಭಾರಿ ಟೀಕೆಗಳು ಕೂಡ ನಡೆದಿರುವಂಥದ್ದು. ಆದರೆ ಇವತ್ತು ಡೆಲ್ಲಿ ಪಟಿಯಾಲ ನ್ಯಾಯಪೀಠ ನೀಡಿರುವಂತಹ ಒಂದು ತೀರ್ಪು ಜನವರಿ 22ರಂದು ಬೆಳಿಗ್ಗೆ 7 ಗಂಟೆಗೆ ತಿಹಾರ್ ಜೈಲಿನಲ್ಲಿ ಅವರಿಗೆ ಗಲ್ಲು ಶಿಕ್ಷೆಯನ್ನು ನೀಡಲಾಗ್ತದೆ ಎನ್ನುವಂತಹ ತೀರ್ಪನ್ನು ಕೂಡ ನೀಡಿರುವಂಥದ್ದು. 4 ಮಂದಿ ಆರೋಪಿಗಳು ಅಕ್ಷಯ್ ಠಾಕೂರ್, ಮುಖೇಶ್ ಸಿಂಗ್, ಪವನ್ ಗುಪ್ತಾ ಮತ್ತು ವಿನಯ್ ಶರ್ಮಾ ಇವರಿಗೆ ಜನವರಿ 22ರಂದು ಬೆಳಿಗ್ಗೆ 7 ಗಂಟೆಗೆ ಗಲ್ಲು ಶಿಕ್ಷೆಯನ್ನು ಫಿಕ್ಸ್ ಮಾಡಿರುವಂಥದ್ದು. ಡೆಲ್ಲಿ ನಿರ್ಭಯ ಅತ್ಯಾಚಾರ ಪ್ರಕರಣಗಳಲ್ಲಿ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ನೀಡಿರುವಂಥದ್ದು ಈಗ ಎಲ್ಲೆಡೆ ಒಂದು ಸಂತಸವನ್ನು ಎಡೆ ಮಾಡಿರುವಂಥದ್ದು. ಎಲ್ಲರಲ್ಲಿ ಒಂದು ಉತ್ತಮ ನಿರ್ಣಯ, ಉತ್ತಮ ಒಂದು ನ್ಯಾಯ ದೊರಕಿದೆ ಎನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಹೇಳುತ್ತಿರುವಂಥದ್ದು. ಒಟ್ಟಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಥವಾ ಕಳೆದ ಸುಮಾರು ವರ್ಷಗಳಿಂದ ದೇಶದ ವಿವಿಧೆಡೆಗಳಲ್ಲಿ ಅತ್ಯಾಚಾರಗಳು ಪ್ರಕರಣಗಳು ಹೆಚ್ಚಾಗಿರುವಂಥದ್ದು. ದಿನನಿತ್ಯ ಕೂಡ ಅತ್ಯಾಚಾರಗಳು ನಡೀತಾ ಇರುವಂಥದ್ದು. ಈ ವಿಚಾರದಲ್ಲಿ ನ್ಯಾಯಾಲಯ ಒಂದು ಉತ್ತಮ ತೀರ್ಪನ್ನು ತೆಗೆದುಕೊಂಡಿದೆ ಎನ್ನುವಂಥ ಒಂದು ವಿಷಯ. ಒಟ್ಟಿನಲ್ಲಿ ಜನವರಿ 22ರಂದು ಇವರಿಗೆ ಗಲ್ಲು ಶಿಕ್ಷೆ ಆಗ್ತದೆ ಎನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ನೀಡಿರುವಂಥದ್ದು. ದೆಹಲಿ ಕೋರ್ಟ್ ಡೆತ್ ನೋಟ್ ಕೂಡ ವಾರೆಂಟ್ ಮತ್ತು ನೀಡಿರುವಂಥದ್ದು. ಒಟ್ಟಿನಲ್ಲಿ 7 ವರ್ಷಗಳ ಬಳಿಕ ಸಿಕ್ಕಿರುವಂತಹ ನ್ಯಾಯ ಒಟ್ಟಿನಲ್ಲಿ ಸಂತಸವನ್ನು ಮೂಡಿಸುವಂಥದ್ದು. ಮುಖ್ಯವಾಗಿ ಈ ತೀರ್ಪಿನ ಬಗ್ಗೆ ನಿರ್ಭಯ ಅವರ ತಾಯಿ ಸಂತಸವನ್ನು ವ್ಯಕ್ತಪಡಿಸಿರುವಂಥದ್ದು. ಇನ್ನು ಮುಂದೆ ಅತ್ಯಾಚಾರ ಮಾಡುವವರಿಗೊಂದು ಖಡಕ್ ಎಚ್ಚರಿಕೆಯನ್ನು ನೀಡಿದೆ. ಈ ಮೂಲಕ 7 ವರ್ಷ ಬಳಿಕವಾದರೂ ನನ್ನ ಮಗಳಿಗೆ ನ್ಯಾಯ ದೊರಕಿದೆ, ನನ್ನ ಮಗಳಿನ ಸಾವಿಗೆ ನ್ಯಾಯ ದೊರಕಿದೆ ಎನ್ನುವಂತಹ ಸಂತೋಷವನ್ನು ಕೂಡ ವ್ಯಕ್ತಪಡಿಸಿರುವಂಥ. ಒಟ್ಟಿನಲ್ಲಿ ಅನೇಕ ಚಿತ್ರನಟಿಗಳಾಗಿರ್ಬೋದು, ಅನೇಕ ಮಹಿಳೆಯರು ಕೂಡ, ಸಾಮಾಜಿಕ ಕಾರ್ಯಕರ್ತ ಹೋರಾಟಗಾರರು ಕೂಡ ಹೇಳಿರುವಂಥ ಮಾತು ಇದೆ. ಉತ್ತಮ ಒಂದು ತೀರ್ಪನ್ನು ನ್ಯಾಯಾಲಯ ತೆಗೆದುಕೊಂಡಿದೆ. 2020 ಆರಂಭದಲ್ಲೇ ಒಂದು ಪ್ರಥಮ ತಿಂಗಳಲ್ಲೇ ಒಂದು ಉತ್ತಮವಾದ ತೀರ್ಪನ್ನು ತೆಗೆದುಕೊಂಡು ಅತ್ಯಾಚಾರಿಗಳಿಗೆ ಒಂದು ಖಡಕ್ ಎಚ್ಚರಿಕೆಯನ್ನು ನೀಡಿರುವಂಥದ್ದು. ಈ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ನ್ಯೂಸ್ ಡೆಸ್ಕ್ನಿಂದ ದಿವ್ಯಾ ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ ದಿವ್ಯಾ. ನಮಸ್ತೆ ಪವನ್. ಹೌದು, 7 ವರ್ಷಗಳ ಬಳಿಕ ನಿರ್ಭಯ ಅತ್ಯಾಚಾರ ಪ್ರಕರಣಕ್ಕೆ ಒಂದು ಟ್ವಿಸ್ಟ್ ಸಿಕ್ಕಿರುವಂಥದ್ದು. ನ್ಯಾಯಾಲಯ 4 ಮಂದಿ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ನೀಡ್ತೇವೆ ಎನ್ನುವಂತಹ ಮಾಹಿತಿಯನ್ನು ನೀಡಿರುವಂಥದ್ದು. ಏನು ಹೇಳ್ತೀರಾ ಈ ಬಗ್ಗೆ? ಹೌದು, 2012ರ ದೆಹಲಿಯ ನಿರ್ಭಯ ಪ್ರಕರಣದ ಅಪರಾಧಿಗಳಿಗೆ ಗಲ್ಲು ಶಿಕ್ಷೆಗೆ ಇದೀಗ ಗುರಿಯಾಗಿದ್ದಾರೆ. ಜನವರಿ 22ರ ಬೆಳಗ್ಗೆ 7 ಗಂಟೆಗೆ ಗಲ್ಲಿಗೇರಿಸಬೇಕು ಅಂತ ಹೇಳಿ ದೆಹಲಿಯ ಕೋರ್ಟ್ ಡೆತ್ ವಾರೆಂಟ್ ಅನ್ನ ಕೂಡ ಜಾರಿ ಮಾಡಿರುವಂತದ್ದು. ಈ ಮೂಲಕ 7 ವರ್ಷದ ಕಾನೂನು ಸಮರಕ್ಕೆ ಕೊನೆಗೂ ಕೂಡ ಜಯ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಹೇಳಿ. ತೀರ್ಪಿನಿಂದಾಗಿ ಏನು ತನ್ನ ಮಗಳಿಗೆ ನ್ಯಾಯ ಸಿಕ್ಕಿದೆ ಅಂತ ಏನು ನಿರ್ಭಯ ತಾಯಿ ಕೂಡ ಹೇಳಿದ್ದಾರೆ. ಜೊತೆಗೆ ನನ್ನ ಮಗಳಿಗೆ ಮಾತ್ರ ಅಲ್ಲ, ಇದು ದೇಶದ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಇಂದು
ಇದು ಸಿಕ್ಕಿರುವಂತದ್ದು ಒಂದು ನ್ಯಾಯ ಸಿಕ್ಕಿದೆ ಅನ್ನುವಂತದ್ದನ್ನ ಕೂಡ ಹೇಳಿದ್ರು. ಪ್ರಕರಣದ 4 ಆರೋಪಿಗಳಿಗೆ ನೀಡಿದ ಡೆತ್ ವಾರೆಂಟ್ನಿಂದ ಜನಾಂಗಕ್ಕೆ ನ್ಯಾಯಾಂಗದ ವ್ಯವಸ್ಥೆಯ ಮೇಲೆ ನಂಬಿಕೆ ಹೆಚ್ಚಾಗಿದೆ ಅನ್ನುವಂಥದ್ದು ನಿರ್ಭಯ ತಾಯಿ ಆಶಾ ದೇವಿ ಅವರ ಒಂದು ಪ್ರತಿಕ್ರಿಯೆ ಆಗಿದೆ. ಪವನ್. ಎಸ್, ಧನ್ಯವಾದಗಳು ಇಮೇಲೆ ಮಾಹಿತಿಗೆ ದಿವ್ಯ ಅವರೇ. ಎಸ್, ಹೌದು, 7 ವರ್ಷಗಳ ಬಳಿಕ ಒಂದು ನ್ಯಾಯ ದೊರಕಿರುವಂಥದ್ದು, ಒಂದು ಅತ್ಯಾಚಾರ ಪ್ರಕರಣಕ್ಕೆ ಒಂದು ನ್ಯಾಯ ದೊರಕಿರುವಂಥದ್ದು ಒಟ್ಟಿನಲ್ಲಿ ಎಲ್ಲೆಡೆ ಸಂತೋಷವನ್ನು ಸೃಷ್ಟಿ ಮಾಡಿದ. ಒಟ್ಟಿನಲ್ಲಿ ನಿರ್ಭಯ ಅವರ ತಾಯಿ ಕೂಡ ಹೇಳಿರುವಂಥದ್ದು ಅದೇ, ಸಂತೋಷವನ್ನು ವ್ಯಕ್ತಪಡಿಸಿರುವಂಥದ್ದು. ನನ್ನ ಮಗಳ ಸಾವಿಗೆ ನ್ಯಾಯ ದೊರಕಿದೆ, ಇನ್ನು ಅಂತ ನನ್ನ ಮಗಳಿಗೆ ಬಂದಂತಹ ಪರಿಸ್ಥಿತಿ ಯಾರಿಗೆ ಬರಬಾರದು ಎನ್ನುವ ನಿಟ್ಟಿನಲ್ಲಿ ಕೂಡ ಅನೇಕ ಪ್ರತಿಭಟನೆಗಳು ಈ 7 ವರ್ಷಗಳಿಂದಲೂ ಕೂಡ ತಾಯಿ ಮಗಳ ನ್ಯಾಯ ದೊರಕಿಸಬೇಕು ಎನ್ನುವ ನಿಟ್ಟಿನಲ್ಲಿ ಕೂಡ ಹೋರಾಟ ಮಾಡಿಕೊಂಡು ಬಂದಿರುವಂಥವರು ಈಗ ಅವರ ಮಗಳ ಸಾವಿಗೆ ನ್ಯಾಯ ದೊರಕಿದೆ ಎನ್ನುವ ನಿಟ್ಟಿನಲ್ಲಿ ಸಂತಸವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. 7 ವರ್ಷಗಳಿಂದ ಕೂಡ ಈ ಬಗ್ಗೆ ತನಿಖೆ ನಡೀತಾ ಇತ್ತು. ನಿರ್ಭಯ ಸಾಮೂಹಿಕ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ, ಸಾಮೂಹಿಕವಾಗಿ ಬಸ್ನಲ್ಲಿ ಅತ್ಯಾಚಾರವನ್ನು ನಡೆಸಿ ಇರುವಂಥದ್ದು. ಎಸ್, 2012ನೇ ಡಿಸೆಂಬರ್ 16ರಂದು ನಡೆದಿರುವಂತಹ ಒಂದು ಘಟನೆ. ಬಸ್ನಲ್ಲಿ ಒಂದು ಸಂಸದರಾದಂಥ ಶೋಭಾ ಕರಂದ್ಲಾಜೆ ಅವರ ನೇರ ಸಂಪರ್ಕದಲ್ಲಿ. ಹಲೋ ಮ್ಯಾಮ್. ಹಲೋ. 7 ವರ್ಷಗಳ ಬಳಿಕ ನಿರ್ಭಯ ಅತ್ಯಾಚಾರ ಪ್ರಕರಣಕ್ಕೆ ಒಂದು ನ್ಯಾಯ ದೊರಕಿರುವಂಥದ್ದು. ನ್ಯಾಯಾಲಯ ಗಲ್ಲು ಶಿಕ್ಷೆಯ ದಿನಾಂಕ ಮತ್ತು ಸಮಯವನ್ನು ಕೂಡ ನಿಗದಿಪಡಿಸಿರುವಂಥದ್ದು. ಏನು ಹೇಳ್ತೀರಾ ಈ ಬಗ್ಗೆ ಮ್ಯಾಮ್? ಇದೆಲ್ಲ ನಂಗೆ ಅನ್ಸುತ್ತೆ ದೇಶದ ಎಲ್ಲ ಹೆಣ್ಮಕ್ಳು ಕೂಡ ಇವತ್ತು ಖುಷಿ ಪಟ್ಟಿರ್ತಾರೆ. ನಾವು ಕಳೆದ 7 ವರ್ಷದಿಂದ ನಿರೀಕ್ಷೆ ಮಾಡ್ತಾ ಇದ್ವಿ, ನಿರ್ಭಯ ಪ್ರಕರಣದ ಅತ್ಯಾಚಾರಿ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಆಗ್ಬೇಕು ಅನ್ನುವಂಥದ್ದು ನಮ್ಮೆಲ್ಲರ ನಿರೀಕ್ಷೆ ಇತ್ತು. ಹೈದರಾಬಾದಿನ ಘಟನೆ ಮತ್ತು ನಿರ್ಭಯ ಪ್ರಕರಣದ ಈ ಘಟನೆ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಆಗಿರುವಂತದ್ದು. ಈ ಅತ್ಯಾಚಾರ ಯಾರು ಮಾಡ್ಬೇಕು ಅನ್ನುವಂತ ಕ್ರಿಮಿನಲ್ಗಳಿದ್ದಾರೆ, ಆತರ ಯೋಚನೆ ಮಾಡ್ತಾರೆ ಅಂತ ಕೆಟ್ಟ ಮನಸ್ಸಿನವರಿದ್ದಾರೆ, ಅವರೆಲ್ಲರಿಗೂ ಕೂಡ ಈ ಕೇಸು ಭಯ ಹುಟ್ಟಿಸುತ್ತೆ ಅನ್ನುವಂತ ವಿಶ್ವಾಸ ನಮ್ದಿದೆ. ಒಟ್ಟಿನಲ್ಲಿ 2020 ಒಂದು ಉತ್ತಮ ಆರಂಭವನ್ನು ಕಂಡುಕೊಂಡಿದೆ ಅಂತ ಹೇಳ್ಬೋದಾ ಮ್ಯಾಮ್? ಖಂಡಿತವಾಗಿ. ಯಾಕಂದ್ರೆ ದೇಶದಲ್ಲಿ ಇಂಥ ಪ್ರಕರಣ ಮರುಕಳಿಸಬಾರ್ದು, ಇದು ನಮ್ಮ ಅಪೇಕ್ಷೆ ಇರುವಂತದ್ದು. ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಆಗ್ಬೇಕು, ಹೆಣ್ಮಕ್ಳನ್ನು ಗೌರವದಿಂದ ಕಾಣ್ಬೇಕು, ಯಾವುದೇ ಪುರುಷ ಕೂಡ ಅವರ ಅಕ್ಕ ತಂಗಿಯರಂತೆ ಉಳಿದ ಹೆಣ್ಮಕ್ಳನ್ನು ಕಾಣ್ಬೇಕನ್ನುವಂಥದ್ದು ನಮ್ಮ ಅಪೇಕ್ಷೆ. ಯಾರು ಈ ರೀತಿಯ ಕೆಟ್ಟ ಮನೋಭಾವದಿಂದ ಯೋಚನೆ ಮಾಡ್ತಾರೆ, ಕಾನೂನು ಅವರಿಗೆ ಬಿಡಲ್ಲ, ಅವರಿಗೆ ಕಠಿಣ ಶಿಕ್ಷೆ ಕೊಡುತ್ತೆ ಅನ್ನುವಂತ ಒಂದು ಸಂದೇಶ ಇವತ್ತು ದೇಶದಲ್ಲಿ ರವಾನೆ ಆಗಿದೆ. ಓಕೆ, ಧನ್ಯವಾದಗಳು ಮೇಡಮ್ ನಮ್ಮ ಜೊತೆಗೆ ಮಾತಿಗೆ ಸಿಕ್ಕಿದ್ದಕ್ಕಾಗಿ. ಎಸ್, ಇದು ಸಂಸದರಾದಂಥ ಶೋಭಾ ಕರಂದ್ಲಾಜೆ ಅವರು ಹೇಳುವಂತಹ ಮತ್ತು ಅವರ ಪ್ರತಿಕ್ರಿಯೆ ಆಗಿರುವುದು. ಒಟ್ಟಿನಲ್ಲಿ 2012 ಡಿಸೆಂಬರ್ 16ರಂದು ನಡೆದಂತಹ ಗ್ಯಾಂಗ್ ರೇಪ್, ಒಂದು ಬಸ್ನಲ್ಲಿ ಚಲಿಸ್ತಿರುವಂತಹ ಸಂದರ್ಭದಲ್ಲಿ ಸ್ನೇಹಿತನ ಜೊತೆ ಚಲಿಸ್ತಿದ್ದಂತಹ ಸಂದರ್ಭದಲ್ಲಿ ಸ್ನೇಹಿತನಿಗೆ ಹೊಡೆದು ಬಸ್ಸಿನಿಂದ ಹೊರದಬ್ಬಿ ಅವಳನ್ನು ಅತ್ಯಾಚಾರ ಮಾಡಿರುವಂತಹ ಪ್ರಕರಣಕ್ಕೂ ಇದು ಬಸ್ಸಿನಲ್ಲಿ ಸುಮಾರು 11 ಗಂಟೆಯ ಸುಮಾರಿಗೆ ಡೆಲ್ಲಿಯಲ್ಲಿ ನಡೆದಂತಹ ಘಟನೆ. 4 ಆರೋಪಿಗಳನ್ನು ಕೂಡ ಪೊಲೀಸರು 2012 ಡಿಸೆಂಬರ್ 18ರಂದು 4 ಪೊಲೀಸರನ್ನು ಕೂಡ ಪೊಲೀಸರು ಬಂಧಿಸಿರುವಂಥದ್ದು. 2012 ಡಿಸೆಂಬರ್ 20ರಂದು ನಿರ್ಭಯ ಸ್ನೇಹಿತನ ಹೇಳಿಕೆ ದಾಖಲೆಯನ್ನಿಟ್ಟುಕೊಂಡು ಅವರ ನಿರ್ಭಯ ಸ್ನೇಹಿತನ ದಾಖಲೆಯನ್ನಿಟ್ಟುಕೊಂಡು ಪೊಲೀಸರು 4 ಆರೋಪಿಗಳನ್ನು ಬಂಧಿಸಿರುವಂಥದ್ದು. ಬಂಧಿಸಿರುವಂಥದ್ದು. ಒಟ್ಟಿನಲ್ಲಿ 6 ಆರೋಪಿಗಳಲ್ಲಿ ಅಕ್ಷಯ್ ಠಾಕೂರ್ ಸೆರೆಯಾಗಿ ಬಿಹಾರ ಹರಿಯಾಣದಲ್ಲಿ ಶೋಧ ಕಾರ್ಯ ನಡೆಸಿರುವಂಥ. ಒಟ್ಟಿನಲ್ಲಿ ಬಿಹಾರ ಸಂಬಂಧಿಸಿದಂತೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಕೂಡ ತನಿಖೆಯನ್ನು ನಡೆಸಿ 4 ಆರೋಪಿಗಳನ್ನು ತಕ್ಷಣವೇ ಬಂಧಿಸಿರುವಂಥದ್ದು. ಒಟ್ಟಿನಲ್ಲಿ ಅನೇಕ ಬಾರಿ ಈ ಬಗ್ಗೆ ಕೋರ್ಟ್ನಲ್ಲಿ ಕೂಡ ತನಿಖೆಗಳು ನಡೆದಿತ್ತು ಮತ್ತು ಕ್ಷಮಾಪಣಾ ಅರ್ಜಿ ಕೂಡ ಆರೋಪಿಗಳು ನೀಡುವಂಥದ್ದು. ಆದರೆ ಎಲ್ಲ ಅರ್ಜಿಗಳನ್ನು ನ್ಯಾಯಾಲಯ ಒಂದು ತಿರಸ್ಕಾರವನ್ನು ನೀಡಿ ಅವರಿಗೆ ಈ ಒಂದು ಉತ್ತಮ ಒಂದು ನಿರ್ಣಯವನ್ನು ತೆಗೆದುಕೊಂಡು ಅವರಿಗೆ ನೀಡಬೇಕು ಎನ್ನುವಂಥ ಎಸ್, ಈ ವಿಚಾರದ ಬಗ್ಗೆ ಮಾತಾಡಲಿಕ್ಕೆ ಚಿತ್ರನಟಿಯಾದಂಥ ಚೈತ್ರಾ ಅವರು ನಮಗೆ ಚೈತ್ರಾ ಶೆಟ್ಟಿ ಅವರು ನೇರ ಸಂಪರ್ಕದಿದೆ. ಹಲೋ ಮ್ಯಾಮ್. ಹಲೋ. 7 ವರ್ಷಗಳ ಬಳಿಕ ನಿರ್ಭಯ ಪ್ರಕರಣಕ್ಕೆ ಒಂದು ತಿರುವು ಸಿಕ್ಕಿರುವಂಥದ್ದು. ಅವರಿಗೆ ಗಲ್ಲು ಶಿಕ್ಷೆಯನ್ನು ನೀಡುವಂತೆ ಡೆಲ್ಲಿ ನ್ಯಾಯಾಲಯ ಹೇಳಿರುವಂಥದ್ದು, ಸಮಯ ಮತ್ತು ದಿನಾಂಕವನ್ನು ನಿಗದಿಪಡಿಸಿರುವಂಥದ್ದು. ಏನು ಹೇಳ್ತೀರಿ ಈ ಬಗ್ಗೆ? ಹಿಂಗೆ ಮಸ್ತ್ ಖುಷಿ ಅವನುಂಡು ಫಸ್ಟ್ ಆಫ್ ಆಲ್. ಎಸ್, की इंचोंजी अकुलो डिसिशन गेत्तिरुंडु and मस्त तडांडु justice delayed is justice denied.
దాకండా ఉండే శిక్ష ఆ ఇన్సిడెంట్ ఆపిన 1 ವರ್ಷ ಇದರಿಂದ 1-2 ವರ್ಷದಲ್ಲ ಆಪಿನಂಡ 5 ಪಕ್ಕದ ಎತ್ತು ರೇಪ್ ಅವಾಯ್ಡ್ ಆತು ಕಂಡ ಜನಕ್ಕೆ ಮುಂಚೆ ಪೋಡಿಯಕುಲ್ದು I totally support Hyderabad case with police kudada maltiru future lunchine immediate and strict action lagu bartinde idde but konji inga panalukunu aw juvenile undi janana pidai guttin I don't believe that and I don't think it is right. Yes daipanda ayga crime malpunanchina buddhi ittanda praya ittanda ayga jail term so malpunanchina praya undu so ಎಂಗೆ ಅಲ್ಪ ಲಾಜಿಕ್ ಗೊತ್ತಾವಂದಿಜ್ಜೆ ಆಯ್ನ ಬಿದಾಯ್ ಬಿಡ್ತೀನ ಆಯ್ತು ನಮ್ಮ ಕೊಟ್ಟಿನ ಕಾಸುದ ಆ ಸಮೇತ ಅಂಕಲ್ ಆಯ್ನ ಬಿದಾಯ್ ಬಿಡ್ತೀರಿ ಆಯ್ನ ಐಡೆಂಟಿಟಿ ರಿವೀಲ್ ಮಾಡಿದ್ದೀರಿಗ್ಲ ಸೊ ಆಯ್ ಆಬ್ವಿಯಸ್ಲಿ ಆಯ್ನ ಊದಿಜ್ಜೆ ಆಯ್ ಇಂಡಿಯಾಡ್ ಬೇತ ಓಲೆ ಜಾಗಡ್ ಕೊಟ್ಕುಲ್ದೆ ಕುಡ ಅಂಚ ಮಲ್ಪ ಎಂದು ಪಂದ್ರೆ ಗ್ಯಾರಂಟಿ ಇಜ್ಜತೆ ಸೊ ಅಟ್ ಲೀಸ್ಟ್ ಆಯ್ನ ಬಿದಾಯ್ ಓವೇ ರೀಸನ್ ಬಿಡ್ಬೇಕಲ್ಲ ಆಯ್ನ ಐಡೆಂಟಿಟಿ ರಿವೀಲ್ ಮಲ್ಪೋಡು ಜನಕ್ಕೆ ಗೊತ್ತು ಪೋಡು ಇಂಚಿನ ಮೊನೆದ ಇಂಚ ಒಂದು ಕ್ರೈಮ್ ಮಲ್ದೇಂದು ಬಟ್ ಇನ್ ಎನಿ ಕೇಸ್ ನಮಕ್ ಇದು ಟೈಮ್ ವೇಸ್ಟ್ ಆಯ್ನ ನಮಕ್ ಅವ್ ಟೈಮ್ ಬೇರೆ ತಿಕ್ಕುಜಿ ಬಟ್ ಫೈನಲಿ ಅಪ್ ನಿಮ್ ಡಿಸಿಷನ್ ಮಲ್ಗಿನ ಮಸ್ತ್ ಲಾಯ್ಕಂಡು ಎಡ್ಡೆ ಅಂಡು ನನ್ನ ಒಂಚೂರು ಇಂಚಿನ ಪಂಪಿನಿ ಎಲ್ಲೇ ಟೈಮ್ ಫ್ರೇಮ್ಡ್ ರಿಸಲ್ಟ್ಸ್ ಬರೋಡು ಬಿದಾಯ್ ಇನ್ವೆಸ್ಟಿಗೇಷನ್ ಆರ್ ವಾಟ್ ಎವರ್ ಐಕು ಉಪ್ಪುಂಡು ಫಸ್ಟ್ ಇಂಪಾರ್ಟೆನ್ಸ್ ಫಸ್ಟ್ ಪ್ರಯಾರಿಟಿ ಐಕು ಕೊಡ್ದು ಬೇಗ ಒಂಜಿ ಐಕ್ ಪನಿಷ್ಮೆಂಟ್ ಅದಂಗ್ಲ ಕೊರ್ಪಿಲಕ್ಕ ಮಲ್ಪೋಡು ಗವರ್ಮೆಂಟ್. ಎಸ್ ಮ್ಯಾಮ್, ಈ ಒಂದು ತೀರ್ಪಿನ ಬಗ್ಗೆ ಅವರಿಗೆ ಗಲ್ಲು ಶಿಕ್ಷೆ ನೀಡ್ತಾರೆ ಎನ್ನುವಂಥ ತೀರ್ಪಿನ ವಿಚಾರದಿಂದ ಇನ್ನೂ ನಡೆಯುವಂಥ ಅತ್ಯಾಚಾರಗಳು ಕಡಿಮೆ ಆಗ್ಬೋದು, ಇದರಿಂದ ಅತ್ಯಾಚಾರಿಗಳು ಎಚ್ಚೆತ್ತುಕೊಳ್ಬೋದು ಅಂತ ಅನಿಸ್ತದೆ ನಿಮಗೆ? ಡೆಫಿನೆಟ್ಲಿ ಜನಕ್ಲಿಗೆ ಅಂಚಿನ ಒಂದು ಥಾಟ್ ಬರ್ತಂದಲ್ಲ ಎನ್ನದು ಹೋಗುಂಡು ಕೀಟದ ಟೈಮ್ ಒಲ್ಪಲ್ಲ CCTV ಉಂಡು ಜನಕ್ಕಳು ಪೊಲೀಸ್ ಪೆಟ್ರೋಲಿಂಗ್ ಮಲ್ತು ನಿಕ್ಕೊಂಡು ಸೊ ಒರಿ ಇದೆಲ್ಲ ತಪ್ಪು ಮಲ್ತದ ಎಸ್ಕೇಪ್ ಆಡ ಸುಲಭ ಇಜ್ಜಿ ಪತ್ತಿ ಎರಡ ಆತನ ಶಿಕ್ಷೆ ಒಂದುಂದಕ್ಲೆ ಕನ್ಫರ್ಮ್ ಗೊತ್ತಿತ್ತಂದ ಸರ್ಟನ್ ಪರ್ಸೆಂಟ್ ಡೆಫಿನೆಟ್ಲಿ ಕಮ್ಮಿ ಹಾಕೊಂಡು ರೇಪ್ ಕೇಸಸ್ 100% ಇದ್ದಾಲ ಒಂದು ಕ್ವಶನ್ ಇಜ್ಜಿ ಮಚ್ಚನ ಎನ್ನುವೇರ್ ಅಂಚಿನದಲ್ಲ ಸ್ಟೆಪ್ ನಡೆದು ಬಕ್ಕ ಐ ಥಿಂಕ್ ಮೆಂಟಾಲಿಟಿ ಇಡ್ಲ ಉಂಡು ನಮ್ಮ ಇಲ್ಲಾರ್ದೆ ನಮ್ಮ ಜೋಕ್ಲೆ ಕಲ್ಪೌಂಡ್ ಬರೋಡು ಪೊನ್ನುಲೆಗಾವಡು ಆನುಲೆಗಾವಡು ಏರಿಲ್ಲ ಹಾಮ್ ಮಲ್ಪುಲಕ್ಕ ಇಜ್ಜಿ ಸೊ ಜಾಸ್ತಿ ಕೇಸಸ್ ರಿಜಿಸ್ಟರ್ ಆಪಿನಿ ಪೊನ್ನುಲೆನ್ ರೇಪ್ ಮಾಡ್ತೀನಿ ಬಟ್ ಐ ಪರ್ಸನಲಿ ನೋ ಲಾಟ್ ಆಫ್ ಕೇಸಸ್ ವೇರ್ ಆನ್ ಜೋಕ್ಲ ಇಟ್ಲ ಅಬ್ಯೂಸ್ ಹಾಕೊಂಡು ಸೊ ನಮ್ಮ ಎಲ್ಲಿಡೆ ಇಲ್ಲಡೆ ಜೋಕ್ಲೆ ಕಲ್ಪೌಂಡ್ ಬರೋಡು ಈಚ್ ಅದರ್ ಆಪೋಸಿಟ್ ಜೆಂಡರ್ ರೆಸ್ಪೆಕ್ಟ್ ಮಲ್ಪರೆ ಗ್ರಾಂಟೆಡ್ ಇದೆ ಪರೆ ಬಲ್ಲಿಂದು. ಸೊ ಎಸ್ ಪನಿಷ್ಮೆಂಟ್ ಐ ಥಿಂಕ್ ಇಟ್ ಶುಡ್ ಬಿ ದ ಪನಿಷ್ಮೆಂಟ್ ರೇಪ್ ಪಂಡ ಐತ ಪನಿಷ್ಮೆಂಟ್ ಶುಡ್ ಬಿ ಹ್ಯಾಂಗಿಂಗ್ ಕನ್ಫರ್ಮ್ ಆಯ್ ಬಕ್ಕ. ಥ್ಯಾಂಕ್ ಯು ಮ್ಯಾಮ್ ನಿಮ್ಮ ಎಲ್ಲ ಮಾಹಿತಿಗೆ. ಥ್ಯಾಂಕ್ ಯು. ಎಸ್, ಇದು ಚಿತ್ರನಟಿ ಚೈತ್ರಾ ಶೆಟ್ಟಿ ಅವರು ಹೇಳಿರುವಂತಹ ಮಾತು ಉತ್ತಮ ಒಂದು ನಿರ್ಣಯವನ್ನು ಡೆಲ್ಲಿ ನ್ಯಾಯಾಲಯ ತೆಗೆದುಕೊಂಡಿರುವಂಥದ್ದು. ಒಂದು ಅತ್ಯಾಚಾರ ನಡೆದರೆ ಅವರಿಗೆ ಅಲ್ಟಿಮೇಟ್ ಆಗಿ ಗಲ್ಲು ಶಿಕ್ಷೆ ಅವರಿಗೆ ಬದುಕಲಿಕ್ಕೆ ಅರ್ಹತೆ ಇರುವುದಿಲ್ಲ. ಅತ್ಯಾಚಾರ ಯಾರು ಮಾಡ್ತಾರೋ ಅವರಿಗೆ ಸಮಾಜದಲ್ಲಿ ಬದುಕೋ ಅರ್ಹತೆ ಇಲ್ಲ. ಅವರನ್ನು ಅತ್ಯಾಚಾರ ಮಾಡಿ ಕೊಲ್ಲಬೇಕು. ಅತ್ಯಾಚಾರ ಮಾಡಿ ಯಾರು ಕೊಂದಿದ್ದಾರೋ ಅವರಿಗೆ ಸಾವೇ ಅವರ ಶಿಕ್ಷೆ ಮತ್ತು ಗಲ್ಲೇ ಅವರಿಗೆ ಶಿಕ್ಷೆ ಎನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಎಸ್, ಡೆಲ್ಲಿಯಲ್ಲಿ ನಡೆದಿರುವಂತಹ ವಿಚಾರ ಏನೋ ರಾತ್ರಿ ವೇಳೆ ಸಿನಿಮಾವನ್ನು ವೀಕ್ಷಿಸಿ ಬರುವಂತಹ ಒಂದು ಸಂದರ್ಭದಲ್ಲಿ ಡೆಲ್ಲಿ ಬಸ್ನಲ್ಲಿ ರಾತ್ರಿ 11 ಗಂಟೆಗೆ ಸುಮಾರಿಗೆ ಬರುವಂತಹ ಸಂದರ್ಭದಲ್ಲಿ ಗೆಳೆಯ ಮತ್ತು ನಿರ್ಭಯ ಜೊತೆಯಾಗಿ ಬರುವಂಥ ಸಂದರ್ಭದಲ್ಲಿ ಬಸ್ನಲ್ಲಿದ್ದವರು ಯಾರೂ ಇಲ್ಲದನ್ನು ಅವರು ಮನದಟ್ಟು ಮಾಡಿಕೊಂಡು ಸ್ನೇಹಿತನಿಗೆ ಹೊಡೆದು ಬಸ್ಸಿನಿಂದ ಹೊರದಬ್ಬಿ ಅವಳನ್ನು ಸಾಮೂಹಿಕವಾಗಿ ಕ್ರೂರವಾಗಿ, ಅಂದರೆ ಊಹಿಸಲು ಅಸಾಧ್ಯವಾದ ರೀತಿಯಲ್ಲಿ ಕ್ರೂರವಾಗಿ ಅತ್ಯಾಚಾರ ಮಾಡಿರುವಂಥ ಮತ್ತು ಅವಳನ್ನು ಕೊಲೆ ಮಾಡಿರುವಂಥ ವಿಚಾರ ಎಲ್ಲ ದೇಶದೆಲ್ಲೆಡೆ ಒಂದು ತಲ್ಲಣವನ್ನು ಮೂಡಿಸಿ ಮತ್ತು ದೇಶದ ಒಂದು ಅಚ್ಚರಿಯನ್ನು ಮೂಡಿಸಿರುವಂಥ ವಿಚಾರ ನಡೆದಿರುವಂಥದ್ದು. ಆದರೆ ಮುಖ್ಯವಾಗಿ ಪೊಲೀಸರ ಒಂದು ಕಾರ್ಯವನ್ನು ಇಲ್ಲಿ ಮೆಚ್ಚಬೇಕಾದ ಕೆಲವೇ ದಿನಗಳಲ್ಲಿ ಕೂಡ ಪೊಲೀಸರು ಈ ಬಗ್ಗೆ ತನಿಖೆಯನ್ನು ಮಾಡಿ ಕೂಡ 4 ಆರೋಪಿಗಳನ್ನು ಕೂಡ ಬಂಧಿಸಿರುವಂಥದ್ದು. ಉಳಿದ 4 ಆರೋಪಿಗಳಿಗೆ ಗಲ್ಲು ಶಿಕ್ಷೆ ವಿಧಿ ಹೆಚ್ಚುವರಿ ಸಸ್ಪೆಂಡ್ ನ್ಯಾಯಾಲಯದಲ್ಲಿ ತೀರ್ಪು 2013ರಲ್ಲಿ ನೀಡಿರುವಂಥದ್ದು. 2014 ಗಲ್ಲು ಶಿಕ್ಷೆ ಎತ್ತಿ ಹಿಡಿದ ದಿಲ್ಲಿ ಹೈಕೋರ್ಟ್, ಅಂದರೆ 2014 ಮಾರ್ಚ್ 13ರಂದು ಗಲ್ಲು ಶಿಕ್ಷೆ ಕೊಡಬೇಕು ಎನ್ನುವಂಥದ್ದು ದಿಲ್ಲಿ ಕೋರ್ಟ್ ಹೇಳಿರುವಂಥದ್ದು. ಇನ್ನು ಮಾರ್ಚ್ 15, 2017 ವಿಚಾರಣೆ ನಡೆದಿಲ್ಲ. ಆರೋಪಿಗಳ ಮೇರೆಗೆ ಜಾರಿಗೆ ತಡೆಯನ್ನು ಸುಪ್ರೀಂ ಕೋರ್ಟ್ ನೀಡಿರುವಂಥದ್ದು.
ಎಸ್, ಈ ಬಗ್ಗೆ ವಿದ್ಯಾರ್ಥಿ ಖಾಸಗಿ ಶಾಲಾ ವಿದ್ಯಾರ್ಥಿನಿಯಾದ ನಿಖಿತಾ ಅವ್ರ ನೇರ ಸಂಪರ್ಕದಲ್ಲಿ. ಹಲೋ ನಿಖಿತಾ. ಹಲೋ, ನಮಸ್ತೆ. ಎಸ್, 7 ವರ್ಷಗಳ ಬಳಿಕ ನಿರ್ಭಯ ಅತ್ಯಾಚಾರ ಪ್ರಕರಣದಲ್ಲಿ ನ್ಯಾಯ ದೊರಕಿದೆ. ಅತ್ಯಾಚಾರಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸಿದೆ. ಗಲ್ಲು ಶಿಕ್ಷೆ ವಿಧಿಸಲು ನ್ಯಾಯಾಲಯ ಮುಂದಾಗಿದೆ. ಈ ಬಗ್ಗೆ ಏನು ಹೇಳ್ತೀರಾ? ಖಂಡಿತ ಈ ಒಂದು ವಿಚಾರ ತುಂಬಾ ಖುಷಿಯ ವಿಚಾರ ಆಗಿದೆ. ಯಾಕಂದ್ರೆ ನಿರ್ಭಯ ಅತ್ಯಾಚಾರಿಗಳಿಗೆ 7 ವರ್ಷದ ಬಳಿಕ ಆದ್ರೂ ಒಂದು ಶಿಕ್ಷೆಯ ನಿರ್ಧಾರ ಆಗಿರುವಂತದ್ದು. ಆದ್ರೂ 7 ವರ್ಷ ನಡುವೆ ಗ್ಯಾಪ್ ಅಲ್ಲಿ ಕೊನೆಯ ಕೆಲವು ಅತ್ಯಾಚಾರಗಳು ನಡೆದಿದೆ. ಸೊ ಈ ಒಂದು ಶಿಕ್ಷೆ ಬೇಗ ವಿಧಿಸಿದ್ರೆ ಈ ಒಂದು ನಡುವೆ ಆದಂತಹ ಅತ್ಯಾಚಾರಗಳು ಕೂಡ ನಿಲ್ತಾ ಇತ್ತು ಅನ್ನೋ ಒಂದು ಅಭಿಪ್ರಾಯ. ಆದ್ರೂ ನ್ಯಾಯಾಧೀಶರ ತೀರ್ಪಿನ ಬಗ್ಗೆ ನಮ್ಗೆಲ್ರಿಗೂ, ವಿದ್ಯಾರ್ಥಿಗಳಿಗೆ ಆಗಿರ್ಬೋದು, ಮಹಿಳಾ ಸಮುದಾಯದವರಾಗಿರ್ಬೋದು, ಎಲ್ರಿಗೂ ಒಂದು ಖುಷಿ ಇದೆ ಅಂತ ಹೇಳ್ಬೋದು. ಎಸ್, ಮತ್ತೆ ಈ 2020 ಅಂದರೆ ವರ್ಷದ ಆರಂಭದಲ್ಲೇ ನ್ಯಾಯಾಲಯ ಒಂದು ಉತ್ತಮ ತೀರ್ಪನ್ನು ತೆಗೆದುಕೊಂಡು ಅತ್ಯಾಚಾರಿಗಳಿಗೆ ಗಲ್ಲು ಶಿಕ್ಷೆ ಎನ್ನುವಂಥ ಒಂದು ಉತ್ತಮ ನಿರ್ಣಯವನ್ನು ತೆಗೆದುಕೊಂಡಿದೆ. ಈ ಬಗ್ಗೆ ಏನು ಹೇಳ್ತೀರಾ? ಈ ಒಂದು ವರ್ಷ ಮಹಿಳೆಯರಿಗೆ ಖಂಡಿತ ಒಂದು ಉತ್ತಮ ವರ್ಷ ಅಂತಾನೆ ಹೇಳ್ಬೋದು. ಹೊಸ ವರ್ಷದ ಆರಂಭದಲ್ಲೇ ಇಂತಹ ಒಂದು ನಿರ್ಧಾರ ನಮ್ಮ ಎದುರು ಬಂದಿದೆ. ಇನ್ನು ನೈಟ್ ಟೈಮಲ್ಲಿ ಹುಡುಗಿಯರಿಗೆ ಒಂದು ಹೊರಗಡೆ ಹೋಗುವಂತಹ ಒಂದು ಸಂರಕ್ಷಣೆ ಇರ್ಬೋದು ಅನ್ನೋದು ಸ್ವಲ್ಪ ಮಟ್ಟಿನ ಧೈರ್ಯ ಈಗ ಬಂದಿದೆ. ಇನ್ನು ಹೆಚ್ಚಿನ ಧೈರ್ಯ ನಮ್ಗೆ ಬೇಕಾಗಿದೆ. ತುಂಬಾ ಗ್ಯಾಪ್ ತಗೊಳ್ದೆ ಶಿಕ್ಷೆಯನ್ನ ವಿಧಿಸಿದ್ರೆ ಖಂಡಿತ ತುಂಬಾ ಒಳ್ಳೇದಾಗುತ್ತೆ ಅನ್ನೋದು. ಆದ್ರೂ ಈ ಒಂದು ತೀರ್ಪು ನಮ್ಗೆ ತುಂಬಾ ಖುಷಿ ತಂದಿದೆ. ಎಸ್, ಧನ್ಯವಾದಗಳು ನಿಖಿತಾ. ಥ್ಯಾಂಕ್ ಯು. ಎಸ್, ಇನ್ನೇನು ಆ ಪ್ರಕರಣ ನಡೆದಿತ್ತು, ಕ್ರೂರವಾಗಿ ಅವಳನ್ನು ಅತ್ಯಾಚಾರ ಮಾಡಿದರೆ. ಇನ್ನು ದಿಲ್ಲಿಯಲ್ಲಿ 381 ಬಸ್ಸುಗಳ ನಡುವೆ ಅತ್ಯಾಚಾರಕ್ಕೆ ಬಳಸಲಾಗಿದ್ದ ಬಸ್ಸನ್ನು ಪೊಲೀಸರು ಗುರುತಿಸಿರುವಂಥದ್ದು. ಕೇವಲ 72 ಗಂಟೆಗಳಲ್ಲಿ ಆರೋಪಿಗಳ ಬೇಟೆಯನ್ನು ಕೂಡ ಮಾಡಿರುವಂಥ ಏರ್ಪೋರ್ಟ್ ಬಳಿ ಹೋಟೆಲ್ನಲ್ಲಿ ಒಂದಾದ ಸಿಸಿ ಕ್ಯಾಮರಾ ದೃಶ್ಯಾವಳಿಯನ್ನು ಆಧರಿಸಿಕೊಂಡು ಬಸ್ಸನ್ನು ಗುರುತಿಸಿರುವಂಥದ್ದು. ಒಟ್ಟಿನಲ್ಲಿ ರಾತ್ರಿ 9:30ಕ್ಕೆ ಒಮ್ಮೆ ಬಸ್ಸು ಮತ್ತು 9:45ಕ್ಕೆ ಬಸ್ ಅದೇ ರಸ್ತೆಯಲ್ಲಿ ಚಲಿಸಿತ್ತು. ಈ ದೃಶ್ಯಾವಳಿಗಳನ್ನು ಇಟ್ಟುಕೊಂಡು ಪೊಲೀಸರು ಅದೇ ಬಸ್ ಎನ್ನುವಂಥ ಬಸ್ಸನ್ನು ಗುರುತು ಹಿಡಿದು ಕೇವಲ 72 ಗಂಟೆಗಳಲ್ಲಿ ಆರೋಪಿಗಳನ್ನು ಕೂಡ ಬಂಧಿಸಿರುವಂಥದ್ದು. ಒಟ್ಟಿನಲ್ಲಿ ಪೊಲೀಸರ ಕಾರ್ಯ ಕೂಡ ಶ್ಲಾಘನೀಯ ಹೇಳಿರುವಂಥದ್ದು. ಒಟ್ಟಿನಲ್ಲಿ ಎಷ್ಟು ಕ್ರೂರವಾಗಿ ಅವಳನ್ನು ಅತ್ಯಾಚಾರ ಮಾಡಿದ್ದು ಅಷ್ಟೇ. ಎಸ್, ಸಾಮಾಜಿಕ ಕಾರ್ಯಕರ್ತರಾದ ಪ್ರಸನ್ನ ರವಿ ಅವರು ನೇರ ಸಂಪರ್ಕದಲ್ಲಿ. ಹಲೋ ಹಲೋ ಮ್ಯಾಮ್, 7 ವರ್ಷಗಳ ಬಳಿಕ ಅತ್ಯಾಚಾರ ಪ್ರಕರಣಕ್ಕೆ, ಡೆಲ್ಲಿಯಲ್ಲಿ ನಡೆದ ನಿರ್ಭಯ ಅತ್ಯಾಚಾರ ಪ್ರಕರಣಕ್ಕೆ ನ್ಯಾಯ ದೊರಕಿದೆ. ಅತ್ಯಾಚಾರಿಗಳನ್ನು ಗಲ್ಲು ಶಿಕ್ಷೆ ನೀಡಬೇಕೆಂಬ ಸಮಯ ಮತ್ತು ಗಂಟೆಯನ್ನು ಕೂಡ ನ್ಯಾಯಾಲಯ ನೀಡಿರುವಂಥದ್ದು. ಏನು ಹೇಳ್ತೀರಿ ಈ ಬಗ್ಗೆ? ಸಂತೋಷ. ಬಾರಿ ಲೇಟ್ ಆದ್ರೂ 7 ವರ್ಷ ನಂತರ ಆದ್ರೂ ನಮ್ಗೆ ಒಂದು ಸಂತೋಷದ ಸುದ್ದಿ. ಯಾಕೆಂದ್ರೆ ಆ ತಾಯಿಗೆ ಒಂದು ನ್ಯಾಯ ಸಿಕ್ಕಿತ್ತು ಅಂತ. ಹೌದು, ಬಾರಿ ತುಂಬಾ ಲೇಟ್. ಹೈದರಾಬಾದಿದು ಆ ಒಂದು ಕೇಸಿಂದ ಪ್ರಚೋದನೆ ಸಿಕ್ಕಿದಾಗ ಗೊತ್ತಿಲ್ಲ, ಇಲ್ಲಾದ್ರೆ ಇಷ್ಟು ವರ್ಷ 7 ವರ್ಷ ಬೇಡ ಇತ್ತು ರೇಪ್ ಕೇಸಿಗೆ. ಆದ್ರೂ ಖುಷಿ, ನ್ಯಾಯ ಸಿಕ್ಕಿತ್ತು ಅಂತ. ಎಸ್, ವರ್ಷದ ಆರಂಭದಲ್ಲೇ ಉತ್ತಮ ನಿರ್ಣಯವನ್ನು ನ್ಯಾಯಾಲಯ ತೆಗೆದುಕೊಂಡಿದೆ. ಇನ್ನು ಮುಂದಿನ ದಿನಗಳು ಉತ್ತಮವಾಗಿರ್ಬೋದು ಅಂತ ಅನಿಸ್ತದೆ ನಿಮಗೆ? ನ್ಯಾಯಾಲಯ ಮತ್ತು ಸಮಾಜ ಒಟ್ಟಿಗೆ ಸೇರ್ಕೊಂಡು ಮಾಡಿದ್ರೆ ಎಲ್ಲಾನು ಒಳ್ಳೆ ರೀತಿಯಲ್ಲಿ ಹೋಗ್ತದೆ. 2020ಕ್ಕೆ ಅಂತ ಕಾಯುವ ಅವಶ್ಯಕತೆ ಇರ್ಲಿಲ್ಲ ಅಂತ. ವರ್ಷ ಎಲ್ಲ ಒಂದು ನಾವು ಮಾಡುವ ಕಾನೂನಲ್ಲಿ ಇರೋದು. ಕೇಸಸ್ ಎಲ್ಲ 7 ವರ್ಷ ಹೋಗೋ ಬರ್ಲಿ. ರೇಪ್ ಕೇಸಿಗೆಲ್ಲ ಯಾಕೆ ಇಷ್ಟು ಲೇಟ್ ತಗೊಳ್ತಾರೆ ಗೊತ್ತಿಲ್ಲ. ಒಂದು 6 ತಿಂಗಳ ಟೈಮ್ ತಗೊಂಡ್ರೆ ಆಯ್ತು. ರೇಪ್ ಅಂತ ಹೇಳಿದ್ರೆ ಹುಡುಗಿ ರೇಪ್ ವಂಚಿತಳಾದವಳು ಇರ್ತಾಳೆ, ಮೆಡಿಕಲ್ ಉಂಟು, ಎಲ್ಲ ರಿಪೋರ್ಟ್ ಇರುವಾಗ ಪುನಃ ಅಷ್ಟು ವರ್ಷ ಕೊಂಡೋಗೋ ಅವಶ್ಯಕತೆ ಇಲ್ಲ. ಮ್ಯಾಕ್ಸಿಮಮ್ 1 ವರ್ಷದೊಳಗೆ ಮುಗಿಸಿದ್ರೆ ಒಳ್ಳೇದು. ಈ ಪ್ರಕರಣದಿಂದ ಅತ್ಯಾಚಾರಗಳು ಎಚ್ಚೆತ್ತುಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇಂಥ ಅತ್ಯಾಚಾರಗಳು ನಡೆಯುವುದು ಕಮ್ಮಿ ಆಗ್ಬೋದು ಅಂತ ಅನಿಸ್ತದ ಮೇಡಮ್ ನಿಮಗೆ? ಅತ್ಯಾಚಾರ ಕಮ್ಮಿ ಪ್ರಶ್ನೆ ಅಲ್ಲ, ಎಚ್ಚೆತ್ತುಕೊಳ್ಳುವ ಪ್ರಶ್ನೆ ಅಲ್ಲ. ಅಷ್ಟು ಜನರು ಎಚ್ಚೆತ್ತುಕೊಳ್ತಿದ್ರೆ ಪದೇ ಎಷ್ಟೋ ರೇಪ್ ಆಗ್ಲಿಕ್ಕೆ ಕಾರಣ ಇಲ್ಲ. ಆದ್ರೆ ಅದಕ್ಕಿಂತ ಮೊದಲು ಸಮಾಜದ ಸ್ವಾಸ್ಥ್ಯ ಕೆಡುವಂತ ಈ ಒಂದು ಡ್ರಗ್ ಮಾಫಿಯಾ ನಿಲ್ಲಿಸ್ಬೇಕು. ಅದು ಖಂಡಿತ ನಿಲ್ಲಿಸದಿದ್ರೆ ಇದು ಅತ್ಯಾಚಾರ ಈಗ ಒಬ್ಬನಿಗೆ ನಾವು ನಿಲ್ಲಿಸಬಹುದು, ಇನ್ನೊಬ್ಬ ಡ್ರಗ್ ಮಾಫಿಯಾದಲ್ಲಿ ಬಲಿಯಾಗಿ ಅವನ ಚಟಗಳಿಗೆ ಪುನಃ ಅವನು ರೇಪಿಗೆ ಯಾವ್ದನ್ನ ನಿಲ್ಲಿಸಬಹುದು ಹೇಳಿ? ಎಲ್ಲ ಗೊತ್ತಿದ್ದು ಮಾಡೋದಕ್ಕೆ ಏನಾಗ್ತದೆ? ಸಮಾಜ ಎಚ್ಚೆತ್ಕೊಳ್ಬೇಕು, ಕಾನೂನು ಎಚ್ಚೆತ್ಕೊಳ್ಬೇಕು, ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಎಚ್ಚೆತ್ಕೊಳ್ಬೇಕು. ಎಲ್ರಿಗೂ ಗೊತ್ತುಂಟು ಎಲ್ಲಿ ಏನು ನಡೀತದಂತ. ಎಲ್ರು ಒಟ್ಟು ಸೇರಿ ಕೆಲಸ ಮಾಡಿದ್ರೆ ಕಷ್ಟ ಏನಿಲ್ಲ. ಒಂದನ್ನು ನೋಡಿ ಇನ್ನೊಬ್ರು ಒಳ್ಳೇದಾಗುದಾದ್ರೆ ನಮ್ಗೆ ಇಂಥದೆಲ್ಲ ಬೇಕಾ?
ಅವಶ್ಯಕತೆ ಇರ್ಲಿಲ್ಲ ಅಲ್ಲ. ಒಬ್ಬರನ್ನು ನೋಡಿ ನಾನು ಹೆದ್ರಿ ಒಳ್ಳೆ ಆಗ್ತೇನೆ ಅಲ್ಲ, ಎಲ್ಲಾ ಬಿಡುಗನ್ನು ನಾವು ನಿಲ್ಲಿಸ್ಬೇಕು. ಖಾಲಿ ರೇಪ್ ಆಗುವ ಪ್ರಶ್ನೆ ಅಲ್ಲ, ಎಲ್ಲಿಂದ ಮೂಲ ಅಂತ ಅದು ಹುಡುಕಬೇಕು. ಪ್ರತಿಯೊಂದು ಈಗ ಸಮಾಜದಲ್ಲಿ ವಿದ್ಯಾರ್ಥಿನಿಗಳು ಹಾಳಾಗ್ತಿದ್ದಾರೆ ಕಾಲೇಜಲ್ಲಿ, ಮೇನ್ ಈ ಡ್ರಗ್ಸ್ ಮಾಫಿಯಾ. ಯಾರು ನಿಲ್ಲಿಸ್ತಿದ್ದಾರೆ? ಏನ್ ಅವೇರ್ನೆಸ್ ಉಂಟು? ಏನಿಲ್ಲ. ನಾವು ಡೆಲ್ಲಿಯಲ್ಲಿ ಆದದನ್ನು ಇಲ್ಲಿ ಖುಷಿ ಪಡುದಲ್ಲ, ಮಂಗಳೂರಲ್ಲಿ ಎಷ್ಟು ಅತ್ಯಾಚಾರ ಆಯ್ತು, ಏನಾಯ್ತು ಕಾನೂನಲ್ಲಿ? ಏನಿಲ್ಲಲ್ಲ. ಎಷ್ಟು ಕೇಸಸ್ ಉಂಟು ಪೆಂಡಿಂಗ್ ಕೇಸಲ್ಲಿ, ಎಷ್ಟು ಮರ್ಡರ್ ಕೇಸ್ ಉಂಟು, ಎಷ್ಟು ರೇಪ್ ಕೇಸ್ ಉಂಟು. ದೂರದ್ದು ಖುಷಿ ಪಡೆಯುವಂತ ನಮ್ಮ ಮಂಗಳೂರಲ್ಲಿ ಫಸ್ಟ್ ನಮ್ಮ ಜಿಲ್ಲೆಯಲ್ಲಿ ಏನ್ ನಡೆದಿದೆ, ಅದಕ್ಕೆ ಕಾನೂನಲ್ಲಿ ನಮ್ಗೆ ಏನ್ ನ್ಯಾಯ ಸಿಕ್ಕಿದೆ, ಅದರ ಕ್ವಶನ್ ನಾವು ಹೇಳ್ತೇವೆ, ಕ್ವಶನ್ ಮಾಡ್ತೇವಾ? ಇಲ್ಲ. ಖುಷಿ ಪಡುವುದು ಒಂದು ರೀತಿ ಇಲ್ಲ ಅಲ್ಲ, ಮಹಿಳೆಗೆ ಸಿಕ್ಕ, ತಾಯಿಗೆ ಸಿಕ್ಕ ಗೌರವ ಅಂತ ಹೇಳ್ಕೊಳ್ತೇನೆ ಅಷ್ಟೇ, ಬೇರೇನಲ್ಲ. ಧನ್ಯವಾದಗಳು ಮ್ಯಾಮ್ ಮಾಹಿತಿ ಸಿಕ್ಕಿದ್ದಕ್ಕಾಗಿ. ಇದು ಸಾಮಾಜಿಕ ಕಾರ್ಯಕರ್ತರಾದ ಪ್ರಸನ್ನ ರವಿ ಅವರು ಹೇಳಿದಂತಹ ಮಾತು. ಈ ಬಗ್ಗೆನೂ ಇವರಿಗೆ ಅತ್ಯಾಚಾರಿಗಳಿಗೆ ಗಲ್ಲು ಶಿಕ್ಷೆ ಆಗಬೇಕು ಎನ್ನುವ ನಿಟ್ಟಿನಲ್ಲಿ ಕೂಡ 2018ರಲ್ಲಿ ಕೂಡ ಸುಪ್ರೀಂ ಕೋರ್ಟ್ ಈ ಬಗ್ಗೆ ಒಂದು ಎತ್ತಿ ಹಿಡಿದಿರುವಂಥದ್ದು. ಅವರಿಗೆ ಗಲ್ಲು ಶಿಕ್ಷೆ ಆಗಬೇಕು ಎನ್ನುವ ವಿಚಾರವನ್ನು ಕೂಡ ಎತ್ತಿ ಹಿಡಿದಿರುವಂಥದ್ದು. 2019 ಡಿಸೆಂಬರ್ 18ರಂದು ಆರೋಪಿ ಅಕ್ಷಯ್ ಗಲ್ಲು ಶಿಕ್ಷೆ ರದ್ದು ಕೋರಿ ಮರುಪರಿಶೀಲನೆ ಅರ್ಜಿಯನ್ನು ನೀಡಿರುವಂಥದ್ದು. ಸುಪ್ರೀಂ ಕೋರ್ಟ್ ಮರುಪರಿಶೀಲನೆ ಅರ್ಜಿಯನ್ನು ತಿರಸ್ಕರಿಸಿರುವಂಥದ್ದು. ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ತಿರಸ್ಕರಿಸಿರುವಂಥ 2018, 2016ರಲ್ಲಿ ಕೂಡ 2014ರಲ್ಲಿ ದಿಲ್ಲಿ ಕೋರ್ಟ್ ಅತ್ಯಾಚಾರಿಗಳಿಗೆ ಗಲ್ಲು ಶಿಕ್ಷೆ ಮಾಡಬೇಕು ಎನ್ನುವಂಥ ವಿಚಾರವನ್ನು ಎತ್ತಿ ಹಿಡ್ತಿದ್ದು. ಆದರೆ 2016ರಲ್ಲಿ ಸುಪ್ರೀಂ ಕೋರ್ಟ್ ಮತ್ತೆ ಅವರಿಗೆ ಗಲ್ಲು ಶಿಕ್ಷೆಯನ್ನು ನೀಡಬೇಕು ಎನ್ನುವಂಥ ಒಂದು ವಿಚಾರವನ್ನು ಕೂಡ ಎತ್ತಿ ಇರುವಂಥದ್ದು. 2016ರಲ್ಲಿ ಕೂಡ ಸುಪ್ರೀಂ ಕೋರ್ಟ್ ಈ ಬಗ್ಗೆ ಒಂದು ಮನವಿಯನ್ನು ನೀಡಿರುವಂಥದ್ದು. 2017ರಲ್ಲಿ ಕೂಡ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪನ್ನು ಮರುಪರಿಶೀಲನೆಗೆ ಅರ್ಜಿಯನ್ನು ಆರೋಪಿಗಳು ಸಲ್ಲಿಸಿದ್ರು. 2018ರಲ್ಲಿ ಕೂಡ ಗಲ್ಲು ಶಿಕ್ಷೆಯನ್ನು ನೀಡಬೇಕೆನ್ನುವಂಥ ವಿಚಾರ ಬಂದಾಗ ಕೂಡ ಅವರಿಗೆ ಅಲ್ಲಿ ಮರುಪರಿಶೀಲನೆ ಅರ್ಜಿಯನ್ನು ಕೂಡ 2019 ಡಿಸೆಂಬರ್ 18ರಲ್ಲಿ ಕೂಡ ಇವರಿಗೆ ಗಲ್ಲು ಶಿಕ್ಷೆಯನ್ನು ನಡೀತದೆ ಎನ್ನುವ ವಿಚಾರದಲ್ಲಿ ಕೂಡ ಅರ್ಜಿಯನ್ನು ಪರಿಶೀಲನೆಗೆ ಹಾಕಿ ಮರುಪರಿಶೀಲನೆಯನ್ನು ಸುಪ್ರೀಂ ಕೋರ್ಟ್ ತಿರಸ್ಕಾರ ಮಾಡಿರುವಂಥದ್ದು. ಒಟ್ಟಿನಲ್ಲಿ 2020ರಲ್ಲಿ ಏನೋ ಈ ಘಟನೆಗೆ ಸಂಬಂಧಿಸಿದಂತೆ ಒಂದು ಡೆಲ್ಲಿಯ ಪಟಿಯಾಲ ಕೋರ್ಟ್ ಒಂದು ಉತ್ತಮ ನಿರ್ಣಯವನ್ನು ತೆಗೆದುಕೊಂಡು ಡೆಲ್ಲಿ ಕೋರ್ಟ್ ಈ ವಿಚಾರದ ಬಗ್ಗೆ ಡೆಲ್ಲಿ ಕೋರ್ಟ್ ಡೆತ್ ನೋಟ್ ಕೂಡ ವಾರೆಂಟ್ ಮಾಡಿರುವಂಥದ್ದು. ಈಗ ಒಟ್ಟಿನಲ್ಲಿ ಈ ವಿಚಾರ ಯಾವ ರೀತಿ ಅಂದರೆ ತೀರ್ಪು ಭಾರತೀಯ ಮಹಿಳೆಯರಿಗೆ ಸಿಕ್ಕ ಗೆಲುವು ಎನ್ನುವಂಥ ವಿಚಾರದಲ್ಲಿ ಕೂಡ ನಿರ್ಭಯಾ ಅವರ ತಾಯಿ ಮಾತಾಡಿರುವಂಥ. ಒಟ್ಟಿನಲ್ಲಿ ಎಷ್ಟು ಕ್ರೂರವಾಗಿ ನಿರ್ಭಯವನ್ನು ಅತ್ಯಾಚಾರ ಮಾಡಿದ್ದಾರೆ ಎನ್ನುವಂಥ ವಿಚಾರದಲ್ಲಿ ಕೂಡ ಅವರು ಮಾತಾಡಿ ಒಟ್ಟಿನಲ್ಲಿ ನನ್ನ ಮಗಳಿಗಾದ ಸಾವನ್ನು ಕೂಡ ಹಾಗೆ ಅವರ ಅಮ್ಮ ಕೂಡ ತಾಯಿ ಕೂಡ ನನ್ನ ಮಗಳಿಗೆ ನ್ಯಾಯ ಸಿಗಬೇಕು ಎನ್ನುವ ವಿಚಾರದಲ್ಲಿ ಕೂಡ ಸಾಕಷ್ಟು ಬಾರಿ ಮಾತನಾಡಿರುವಂಥದ್ದು, ಹೋರಾಟಗಳಲ್ಲಿ ಕೂಡ ಭಾಗವಹಿಸಿ ಒಂದು ಒಟ್ಟಿನಲ್ಲಿ ಇವತ್ತು ನೀಡಿದಂಥ ಪಟಿಯಾಲ ಕೋರ್ಟ್ ನೀಡಿದಂಥ ಈ ತೀರ್ಪಿನ ಬಗ್ಗೆ ಅವರ ತಾಯಿಯವರು ಏನು ಹೇಳಿದ್ದಾರೆ ನೋಡ್ಕೊಂಬರೋಣ. जो होगा सही होगा, आज ऑर्डर हो जाएगा क्योंकि आज के डेट में उनकी कोई भी अपील पेंडिंग नहीं है, क्लियर है बिल्कुल. तो उम्मीद है कि कोर्ट ऑर्डर कर देगा आज. मैम कोर्ट ने भी बोला है कि बहुत डिले हो चुका है इस केस में, 7 साल हो गए अभी तक डेथ वारंट जारी नहीं करा. क्योंकि 1 साल से तो हम इसी चीज़ पे लड़ रहे हैं कि वो जो भी उनकी सरकारी रेमडी है डालें करें, लेकिन आज के डेट में कोई अपील उनकी पेंडिंग नहीं है, बिल्कुल क्लियर है. तो आज एक की मदर भी आई थी जिन्होंने अब यहाँ पे अपनी जी वो भी इसमें टाइम चाहती हैं कुछ. आप देखिए 7 साल से तो मैं धक्के खा रही हूँ, वो आए एक उनका काम है, हम अपना काम कर रहे हैं, वो अपना काम कर रहे हैं. और लगता नहीं आपका केस जो है कानूनी पेचीदगियों में अटका हुआ है 7 साल से, क्योंकि अभी भी 2 लीगल रेमेडी वो कह रहे हैं हमारे पास अवेलेबल, क्योंकि वो अटकाए हुए हैं. इसी रेमेडी के लिए हम साल भर से यहाँ लड़ रहे हैं. हम कभी नहीं कहे कि नहीं उनको उठाओ फांसी दो. हमने भी कहा कि सरकारी रेमेडी जो भी है उनका कोर्ट पूरा कराए. आज के डेट में कोई उनकी अपील पेंडिंग नहीं है, तो उम्मीद है कि कोर्ट ऑर्डर करेगी. आज उनका आपको क्या लगता है आज कोर्ट ने फैसला सुरक्षित रखा है, तो क्या आपके पक्ष में आएगा? बिल्कुल आएगा. उम्मीद है कि जो होगा सही होगा, आज ऑर्डर हो जाएगा क्योंकि आज के डेट में उनकी कोई भी अपील पेंडिंग नहीं है, क्लियर है बिल्कुल. तो उम्मीद है कि कोर्ट ऑर्डर कर देगा.
ಅವರ ತಾಯಿ ಅವರು ಪ್ರತಿಕ್ರಿಯೆ ನೀಡಿ ಹೇಳಿರುವಂಥದ್ದು, ಸಂತಸವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. 7 ವರ್ಷದ ಬಳಿಕವಾದರೂ ನನ್ನ ಮಗಳಿಗೆ ನ್ಯಾಯ ದೊರಕಿದೆ, ನನ್ನ ಮಗಳಿನ ಸಾವಿಗೆ ನ್ಯಾಯ ದೊರಕಿದೆ ಎನ್ನುವ ವಿಚಾರದಲ್ಲಿ ಕೂಡ ಸಂತಸ ವ್ಯಕ್ತಪಡಿಸಿರುವುದರಲ್ಲಿ ಅವರು ಹೇಳಿರುವಂಥ ಈ ತೀರ್ಪು ಭಾರತೀಯ ಮಹಿಳೆಯರಿಗೆ ಸಿಕ್ಕ ಗೆಲುವು ಎನ್ನುವಂಥ ನಿಟ್ಟಿನಲ್ಲಿ ಕೂಡ ಮಾತಾಡಿರುವಂಥ ನಿಟ್ಟಿನಲ್ಲಿ ಇನ್ನು ಎಲ್ಲ ಸಾಮಾಜಿಕ ಕಾರ್ಯಕರ್ತರಾಗಿರ್ಬೋದು, ಎಲ್ಲ ಮಹಿಳೆಯರು ಹೇಳಿರುವಂಥ ವಿಚಾರ 7 ವರ್ಷಗಳ ಕಾಲ ಕಾಯುವ ಅವಶ್ಯಕತೆ ಇರಲಿಲ್ಲ. ಎಲ್ಲ ರೀತಿಯ ಅದು ಮೆಡಿಕಲ್ ರಿಪೋರ್ಟ್ಗಳಿತ್ತು ಮತ್ತು ಸಾಕ್ಷ್ಯ ಆಧಾರಗಳಿತ್ತು, ಎಲ್ಲ ರೀತಿಯ ತನಿಖೆಗಳು ಕೂಡ ನಡೆದಿತ್ತು. ಆದರೆ ಇಷ್ಟು ಅವರು ಆರೋಪಿಗಳು ಬಾಲಾಪರಾಧಿಗಳು ಆಗಿದ್ದರೂ ಕೂಡ ಅವರು ಅತ್ಯಾಚಾರವನ್ನು ಮಾಡಿದ್ದಾರೆ. ಅತ್ಯಾಚಾರಗಳು ಮಾಡಿದ ಮೇಲೆ ಅವರು ಆರೋಪಿಗಳೇ. 7 ವರ್ಷಗಳ ಕಾಲ ಕಾದು ಅವರಿಗೆ ಈ ರೀತಿಯ ಶಿಕ್ಷೆ ಕೊಡುವ ಅಗತ್ಯ ಇರಲಿಲ್ಲ, ಇಷ್ಟು ವರ್ಷಗಳ ಕಾಲ ಕಾಯುವ ಅಗತ್ಯ ಇರಲಿಲ್ಲ ಎನ್ನುವಂಥ ವಿಚಾರವನ್ನು ಕೂಡ ಹೇಳಿರೋದು. ಒಟ್ಟಿನಲ್ಲಿ 7 ವರ್ಷ ಬಳಿಕವಾದರೂ ವರ್ಷ 2020 ವರ್ಷದ ಆರಂಭದಲ್ಲಿ ಪಟಿಯಾಲ ಕೋರ್ಟ್ ಒಂದು ಉತ್ತಮ ಒಂದು ನ್ಯಾಯಾಲಯ ಒಂದು ಉತ್ತಮ ತೀರ್ಪನ್ನು ಕೂಡ ನೀಡಿರುವಂಥದ್ದು. ಇನ್ನು 2020 ಜನವರಿ 22ರಂದು ಬೆಳಿಗ್ಗೆ 7 ಗಂಟೆಗೆ ಗಲ್ಲು ಶಿಕ್ಷೆ ಆಗಲಿಕ್ಕಿರುವಂಥದ್ದು, ತಿಹಾರ್ ಜೈಲಿನಲ್ಲಿ ಗಲ್ಲು ಶಿಕ್ಷೆ ಆಗಲಿರುವಂಥದ್ದು ಕೂಡ ಮಾಹಿತಿ ಇರುವಂಥದ್ದು. ಒಟ್ಟಿನಲ್ಲಿ ಇನ್ನಾದರೂ ಅತ್ಯಾಚಾರಿಗಳು ಎಚ್ಚೆತ್ತುಕೊಂಡು ಅತ್ಯಾಚಾರ ಪ್ರಕರಣಗಳು ಕಮ್ಮಿ ಆಗ್ಬೋದಾ ಎನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಯಾಕಂದರೆ ಅನೇಕ ಬಾರಿ ಅತ್ಯಾಚಾರಗಳು ಅನೇಕ ಕಡೆಗಳಲ್ಲಿ ಅತ್ಯಾಚಾರವಾಗ್ತಿರುವಂಥ ವಿಚಾರ ಕೂಡ ನಮ್ಮ ದಿನನಿತ್ಯ ನಾವು ಕೇಳ್ತಿರೋ ನಿಟ್ಟಿನಲ್ಲಿ ಈ ಒಂದು ಉತ್ತಮ ತೀರ್ಪು ಅತ್ಯಾಚಾರಿಗಳಿಗೆ ಎಲ್ಲೋ ಒಂದು ರೀತಿಯಲ್ಲಿ ಒಂದು ವಾರ್ನಿಂಗನ್ನು ನೀಡ್ಬೋದು, ಒಂದು ಭಯ ಉಂಟು ಮಾಡ್ಬೋದು ಎನ್ನುವ ಒಂದು ವಿಚಾರ ಕೂಡ ಇರುವಂಥದ್ದು. ಒಟ್ಟಿನಲ್ಲಿ ಏನಾಗ್ತದೆ ಎನ್ನುವ ಮುಂದಿನ ದಿನಗಳಲ್ಲಿ ನಾವು ಅವರ ವಿಚಾರಗಳನ್ನು ನೋಡಬೇಕು. ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಸಮಾಜ ಇರ್ತದೆ, ಸಮಾಜ ಸ್ವಾಸ್ಥ್ಯ ಯಾವ ರೀತಿಯಲ್ಲಿ ಒಳ್ಳೆಯದಾಗಿ ಇರ್ತದೆ, ಅತ್ಯಾಚಾರಿಗಳು ಇನ್ನೂ ಮುಂದೆ ಇದ್ದಾರಾ, ಅತ್ಯಾಚಾರ ನಡೆಯದಂತೆ ನಮ್ಮ ದೇಶ ಅತ್ಯಾಚಾರ ರಹಿತವಾಗಿ ಬೆಳೀತದೆ ಎನ್ನುವಂಥದ್ದು ನಮಗೆ ಯಕ್ಷ ಪ್ರಶ್ನೆ ಆಗಿರೋದು. ಯಾಕಂದರೆ ಅನೇಕ ಬಾರಿ ಇಂತಹ ಅತ್ಯಾಚಾರಿಗಳು ಅನೇಕ ವಿಚಾರಗಳಲ್ಲೂ ಅನೇಕ ಅತ್ಯಾಚಾರ ಪ್ರಕರಣಗಳು ಕೂಡ ಗಲ್ಲು ಶಿಕ್ಷೆ ಆಗಿರುವಂಥದ್ದು. ಆದರೂ ಕೂಡ ಅತ್ಯಾಚಾರಗಳು ಕಡಿಮೆ ಆಗದಿರುವಂತಹ ವಿಚಾರದಲ್ಲಿ ಈ ಪ್ರಕರಣದಲ್ಲಿ 4 ಆರೋಪಿಗಳಿಗೆ ಅದೆಷ್ಟೋ ಬಾರಿ ಕೂಡ ಒಂದು ಗಲ್ಲು ಶಿಕ್ಷೆಯ ವಿಚಾರವನ್ನು ಸುಪ್ರೀಂ ಕೋರ್ಟ್ ಅಥವಾ ಡೆಲ್ಲಿ ಕೋರ್ಟ್ ಎತ್ತಿ ಹಿಡಿದಿತ್ತು. ಎಷ್ಟೋ ಬಾರಿ ಅರ್ಜಿ ಅವರು ಅರ್ಜಿಯನ್ನು ಕೂಡ ಅವರು ಹಾಕಿದ್ರು, ಕ್ಷಮಾಪಣಾ ಅರ್ಜಿಯನ್ನು ಕೂಡ ಆರೋಪಿಗಳು ಹಾಕಿರುವಂಥದ್ದು. ಆದರೆ ಯಾವುದೇ ಕ್ಷಮಾಪಣಾ ಅರ್ಜಿಯನ್ನು ಕೂಡ ತೆಗೆದುಕೊಳ್ಳದೆ ತಿರಸ್ಕರಿಸಿ ಈಗ ಮಹತ್ತರ ತೀರ್ಪನ್ನು ಕೂಡ ಒಂದು ಕೈಗೊಂಡಿರುವಂಥದ್ದು. ಒಟ್ಟಿನಲ್ಲಿ ಈ ತೀರ್ಪಿಗೆ ದೇಶದಾದ್ಯಂತ ಉತ್ತಮ ಪ್ರತಿಕ್ರಿಯೆ ಕೂಡ ಸಿಕ್ಕಿರುವಂಥದ್ದು, ಸಂತಸವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಹಲವೆಡೆ ಸಿಹಿ ಹಂಚಿ ಪಟಾಕಿಯನ್ನು ಸಿಡಿಸಿ ಸಂಭ್ರಮವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಒಟ್ಟಿನಲ್ಲಿ ಕಾಂಗ್ರೆಸ್ನ ಸಾಮಾಜಿಕ ಜಾಲತಾಣದ ಪ್ರಮುಖರಾದ ಲಾವಣ್ಯ ಬಳ್ಳಾಲ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ. ಹಲೋ ಮ್ಯಾಮ್. ಹಲೋ ಮ್ಯಾಮ್, 7 ವರ್ಷಗಳ ಬಳಿಕ ಒಂದು ನಿರ್ಭಯ ಪ್ರಕರಣಕ್ಕೆ ನ್ಯಾಯ ದೊರಕಿದೆ, ಗಲ್ಲು ಶಿಕ್ಷೆಯನ್ನು ಕೋರ್ಟ್ ನಿಗದಿಪಡಿಸಿದೆ, ಏನು ಹೇಳ್ತೀರಾ ಈ ಬಗ್ಗೆ ಮ್ಯಾಮ್? ಇದು ನಾವು ಈ ಒಂದು ವರ್ಡಿಕ್ಟ್ ಅನ್ನು ಸ್ವಾಗತಿಸ್ತೇವೆ. 7 ವರ್ಷಗಳ ಕಾಲ ತಗೊಂಡಿದೆ ಕೋರ್ಟ್ಗೆ ಈ ಒಂದು ಏನು ಜಡ್ಜ್ಮೆಂಟ್ ಅನ್ನ ಕೊಡೋದಕ್ಕೆ. ಕೋರ್ಟ್ಗಳಲ್ಲಿ ಇಷ್ಟು ಸಮಯ ಎಷ್ಟು ಫಾಸ್ಟ್ ಟ್ರ್ಯಾಕ್ ಅಂತ ಹೇಳಿದ್ರು ಎಲ್ಲ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿ ಆಗೋಷ್ಟರಲ್ಲಿ ಆಗುತ್ತೆ. ನಿರ್ಭಯ ಅಂತ ಹೇಳಿದ್ರೆ ಎಲ್ಲಾ ಹೆಣ್ಣು ಮಕ್ಕಳಿಗೂ ಕೂಡ ಒಂದು ಶಕ್ತಿಯ ಸಂಕೇತವಾಗಿದ್ದಾಳೆ ಅವಳು. ಅಂದ್ರೆ ಹೆಣ್ಣು ಮಕ್ಕಳ ಮೇಲೆ ನಡೆಯುವಂತ ದೌರ್ಜನ್ಯ ಪ್ರತಿನಿತ್ಯ ಏನಿದೆಯೋ ಅದನ್ನ ಫೇಸ್ ಮಾಡಿ ನಾನು ಜೀವಿಸ್ಬೇಕು ಅಂತ ಒಂದು ಹೋರಾಟ ನಡೆಸಿದಂತ ಹೆಣ್ಮಗಳು ಅವಳು. ಆದ್ರಿಂದ ಎಲ್ಲ ಹೆಣ್ಮಕ್ಕಳಿಗೂ ಒಂದು ಶಕ್ತಿಯ ಸಂಕೇತ ಅವಳು. ಆದ್ರೆ ಇನ್ನು ಮುಂದಕ್ಕಿಂತ ಘಟನೆಗಳು ನಡೀಬಾರದು ಅನ್ನೋದೇ ನಮ್ಮ ಆಶಯ. ಇನ್ನು ಮುಂದಕ್ಕೆ ಈ ಒಂದು ಪ್ರಕರಣದಿಂದ ಇನ್ನು ಮುಂದಕ್ಕೆ ಅತ್ಯಾಚಾರಗಳು ಕಡಿಮೆ ಆಗ್ಬೋದು ಅಂತ ಅನಿಸ್ತದೆ ಮ್ಯಾಮ್? ಅತ್ಯಾಚಾರಿಗಳಿಗೆ ಒಂದ್ ಸ್ವಲ್ಪ ಭಯ ಉಂಟಾಗುತ್ತೆ ಅನ್ನೋದೊಂದು ನಮ್ಮ ಆಶಯ ಅಷ್ಟೇ. ಮನುಷ್ಯನ ವಿಕೃತಿಯನ್ನ ನಿಲ್ಲಿಸೋದಕ್ಕೆ ಸಾಧ್ಯನಾ ಹೇಳಿ? ಎಸ್ ಮ್ಯಾಮ್. ಅವರಿಗೆ ಈಗ 2020 ಆರಂಭದಲ್ಲಿ ಕೋರ್ಟ್ ಒಂದು ಉತ್ತಮ ನಿರ್ಣಯವನ್ನು ತೆಗೆದುಕೊಂಡಿದೆ, ಏನ್ ಹೇಳ್ತೀರಾ ಬಗ್ಗೆ? ಅಂದ್ರೆ ವರ್ಷದ ಆರಂಭದಲ್ಲೇ ಒಂದು ಉತ್ತಮ ನಿರ್ಣಯ ಬಂದಿರುವಂತದ್ದು. ಹೌದು, ಖಂಡಿತವಾಗ್ಲೂ ಇದನ್ನ ನಾವು ಸ್ವಾಗತಿಸ್ತೇವೆ. ಮತ್ತು ನಮಗೊಂದು ಆಸೆ ಏನು ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ್ರೆ ಚಿಕ್ಕ ಮಕ್ಕಳ ಮೇಲೆ ಅತ್ಯಾಚಾರ, ಹೆಣ್ಮಕ್ಳ ಮೇಲೆ ಗ್ಯಾಂಗ್ ರೇಪ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಅಂಥವರಿಗೆಲ್ಲ ಒಂದು ಭಯ ಕೂರ್ಬೇಕು ಅನ್ನೋದೇ ನಮ್ಮ ಒಂದು ಆಸೆ. ಇದೇ ರೀತಿ ಹಾಗೂ ಇದಕ್ಕಿಂತ ಸ್ವಲ್ಪ ಫಾಸ್ಟ್ ಆಗಿ ಜಸ್ಟಿಸ್ ಬಂದ್ರೆ ಇನ್ನೂ ಚೆನ್ನಾಗಿರೋದು.
ಆದ್ರೆ ಏನು ಮಾಡೋಕ್ಕಾಗೋದಿಲ್ಲ. ಲೀಗಲ್ ಪ್ರೊಸೀಜರ್ ಅನ್ನೋದು ಏನಿರುತ್ತೆ ಅದನ್ನ ಫಾಲೋ ಮಾಡ್ಕೊಂಡು ಅವ್ರು ಹೋಗ್ತಾರೆ ಅಷ್ಟೇ. ಎಸ್ ಮ್ಯಾಮ್, ಇತ್ತೀಚಿನ ದಿನಗಳಲ್ಲಿ ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗ್ತಿರುವಂತದ್ದು ಇದು ಕಾನೂನಿನ ನ್ಯೂನತೆ ಅಂತ ಅನಿಸ್ತದೆ ಅಲ್ವಾ? ಕಾನೂನಿಗೆ ಭಯ ಪಡುವುದಿಲ್ಲ ಎನ್ನುವಂತ ಅನಿಸಿಕೆಯಾ ನಿಮ್ದು ಮ್ಯಾಮ್? ಯಾವ ರೀತಿ ಅನಿಸಿಕೆ ಎನ್ನುವಂಥದ್ದು? ನನ್ನ ಅನಿಸಿಕೆ ಪ್ರಕಾರ ಒಂದು ಕಾನೂನಿನ ಅರಿವು ಇಲ್ಲ, ಮತ್ತೊಂದು ಏನು ಅಂತ ಹೇಳಿದ್ರೆ ನಮಗೇನು ಆಗೋದಿಲ್ಲ, ಎಷ್ಟು ಕಾನೂನಿದ್ರು ಅದನ್ನ ತಪ್ಪಿಸ್ಕೊಂಡು ನನಗೆ ಹೋಗುವಂತಹ ಒಂದು ಸಾಧ್ಯತೆ ಇದೆ ಅನ್ನೋ ಒಂದು ಏನ್ ಹೇಳ್ತಾರೆ ಭಯ ಇಲ್ಲದ ವಾತಾವರಣ ಕೆಲವರಲ್ಲಿ. ಅಂದ್ರೆ ಅದನ್ನ ಯೋಚನೆ ಮಾಡೋದಿಲ್ಲ. ಕಾನೂನು ಅನ್ನೋದು ಎಲ್ಲರನ್ನ ಒಂದೇ ರೀತಿಯಾಗಿ ಒಂದೇ ದೃಷ್ಟಿಯಿಂದ ನೋಡುತ್ತೆ. ಆದ್ರೆ ನಮ್ಮ ದೇಶದಲ್ಲಿ ನೋಡಿ ಎಷ್ಟೋ ಅತ್ಯಾಚಾರಗಳು ನಡೆದ್ರೂ ಕೂಡ ಕೇಸ್ ಆಗೋದು ತುಂಬಾ ಕಮ್ಮಿ, FIR ಫೈಲ್ ಆಗೋದೇ ಕಮ್ಮಿ. FIR ಫೈಲ್ ಆದ ನಂತರ ಕೋರ್ಟಿಗೆ ಹೋಗಿ ಎವಿಡೆನ್ಸ್ ಎಲ್ಲ ಆಗಿ ಕನ್ವಿಕ್ಷನ್ ರೇಟ್ ತುಂಬಾ ಕಮ್ಮಿ ನಮ್ಮ ದೇಶದಲ್ಲಿ. ಅದೊಂದು ಸ್ವಲ್ಪ ನಾವು ಸ್ಟ್ರಾಂಗ್ ಮಾಡಿಕೊಂಡು ಆ ಎಲ್ಲ ಲೂಪ್‌ಹೋಲ್ಸ್ ಗಳನ್ನ ನಮ್ಮ ಲೀಗಲ್ ಸಿಸ್ಟಮ್ ಸರಿ ಮಾಡಿಕೊಂಡು ಸ್ವಲ್ಪ ಬರಬೇಕು ಅಂತ ನನ್ನ ಅನಿಸಿಕೆ. ಎಸ್ ಮ್ಯಾಮ್, ನೀವು ಕಾಂಗ್ರೆಸ್ನ ಸಾಮಾಜಿಕ ಜಾಲತಾಣದ ಮುಖ್ಯಸ್ಥಿಯಾಗಿ ಅತ್ಯಾಚಾರ ಕಡಿಮೆ ಮಾಡುವ ವಿಚಾರದಲ್ಲಿ ಏನಾದರೂ ಕ್ರಮವನ್ನು ಕೈಗೊಂಡಿದ್ದೀರಾ ಅಲ್ಲ ಕೈಗೊಳ್ಳುವ ವಿಚಾರದಲ್ಲಿ ಏನಾದರೂ ಕೈಗೊಳ್ತೀರಾ ಅಂತ ಹೇಳ್ತಾ ಮೇಡಮ್? ಪಕ್ಷದ ಪರವಾಗಿ ನಾವು ಹೋರಾಟವನ್ನ ಪ್ರತಿಯೊಬ್ಬ ಮಹಿಳೆಗೋಸ್ಕರ ನಾವು ಮಾಡೇ ಮಾಡ್ತೀವಿ. ಯಾರ ಮೇಲೆ ದೌರ್ಜನ್ಯ ಅತ್ಯಾಚಾರ ನಡೆದ್ರೂ ಕೂಡ ನಾವು ಅವರ ಪರವಾಗಿ ನಿಲ್ತೀವಿ, ಅವರಿಗೆ ರಕ್ಷಣೆಯಾಗಿ ನಿಲ್ತೀವಿ, ಅವರ ಸಪೋರ್ಟಿಗೆ ನಾವು ನಿಲ್ತೀವಿ. ಅಷ್ಟಲ್ಲದೆ ಎಲ್ಲ ಹೆಣ್ಮಕ್ಳಿಗೂ ಧೈರ್ಯ ತುಂಬುವಂತ ಕೆಲಸ ನಾವು ಮಾಡ್ತೀವಿ. ಹಾಗೂ ಚಿಕ್ಕ ವಯಸ್ಸಿನಲ್ಲಾದ್ರೆ ಮಕ್ಕಳಿಗೆ ಹೇಳ್ಕೊಡ್ಬಹುದು ಅಂತ ಅಷ್ಟೇ, ಯಾವ ರೀತಿ ನಮ್ಮ ಜಾಗೃತಿಯನ್ನು ನಾವು ಮಾಡ್ಕೋಬೇಕು ಅಂತ. ಎಸ್, ಧನ್ಯವಾದಗಳು ಮೇಡಮ್ ನಮ್ಮ ಜೊತೆ ಮಾತಿಗೆ ಸಿಕ್ಕಿದ್ದಕ್ಕಾಗಿ. ಎಸ್, ಇದು ಕಾಂಗ್ರೆಸ್ನ ಸಾಮಾಜಿಕ ಜಾಲತಾಣದ ವಕ್ತಾರ ಆಗಿರುವಂಥದ್ದು ಅಂತ ಹೇಳುವಂತಹ ಮಾತು ಲಾವಣ್ಯ ಬಳ್ಳಾಲ್ ಅವರು ಹೇಳುವಂಥ ಮಾತು. ಒಟ್ಟಿನಲ್ಲಿ 7 ವರ್ಷಗಳ ಕಾಲ ತನಿಖೆ ನಡೆದಿದೆ, 7 ವರ್ಷಗಳ ಬಳಿಕವಾದರೂ ನ್ಯಾಯ ದೊರಕಿದೆ. ಇದು ಅತ್ಯಾಚಾರಿಗಳಿಗೆ ಒಂದು ಪಾಠ ಆಗಲಿಕ್ಕಿದೆ. ಮುಂದಿನ ದಿನಗಳಲ್ಲಿ ಅತ್ಯಾಚಾರಗಳು ಕಡಿಮೆ ಆಗ್ಬೋದು ಎನ್ನುವ ನಿಟ್ಟಿನಲ್ಲಿ ಕೂಡ ಅವರು ಹೇಳಿರುವಂಥದ್ದು. ಒಟ್ಟಿನಲ್ಲಿ 7 ವರ್ಷ ಬಳಿಕವಾದರೂ ಅತ್ಯಾಚಾರ ಪ್ರಕರಣಕ್ಕೆ ನ್ಯಾಯ ದೊರಕಿರುವಂಥದ್ದು ಒಟ್ಟಿನಲ್ಲಿ ಸಂತಸವನ್ನು ಸೃಷ್ಟಿ ಮಾಡಿರುವಂಥದ್ದು. ಇದು ನಮ್ಮ ಮಹಿಳೆಯರಿಗೆ ದೊರಕಿರುವಂತಹ ಒಟ್ಟಿನಲ್ಲಿ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ 7 ವರ್ಷಗಳ ಬಳಿಕವಾದರೂ ಉತ್ತಮ ನ್ಯಾಯ ದೊರಕಿದೆ ಎನ್ನುವಂಥ ನಿಟ್ಟಿನಲ್ಲಿ ದೇಶದೆಲ್ಲೆಡೆ ಸಂತಸವನ್ನು ವ್ಯಕ್ತಪಡಿಸಿರುವಂಥದ್ದು. ಒಟ್ಟಿನಲ್ಲಿ ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಈ ಅತ್ಯಾಚಾರ ಪ್ರಕರಣದ ಒಂದು ಅಕ್ಯೂಸ್ಗಳಿಗೆ ಒಂದು ಶಿಕ್ಷೆಯನ್ನು ನೀಡಿದೆ. ಈ ಮುಂದಿನ ದಿನಗಳಲ್ಲಿ ಇದು ಅವರಿಗೆ ಪಾಠ ಆಗಲಿಕ್ಕಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜದಲ್ಲಿ ಅತ್ಯಾಚಾರಗಳ ಪ್ರಕರಣ ಕಮ್ಮಿ ಆಗಲಿಕ್ಕಿದೆ ಎನ್ನುವಂಥ ಬಗ್ಗೆ ಕಾದು ನೋಡಬೇಕಿದೆ. ಸುದ್ದಿಗೊಂದು ಗುದ್ದು. ಪ್ರಾಯೋಜಕರು KMC ಹಾಸ್ಪಿಟಲ್, ಸಹ ಪ್ರಾಯೋಜಕರು ಐಡಿಯಲ್ ಕೆಫೆ, ಅಮೃತ ವಿದ್ಯಾಲಯಂ, ರೋಹನ್ ಕಾರ್ಪೊರೇಷನ್.